ಸಿಂಪಲ್ಲಾಗಿ ಲೂಡಾಸ್ ಮಾಡ್ತಾಯಿದ್ದೀನಿ ನೋಡಿ. ಲೂಡಾಸು ಇದನ್ನು ಬೇಯಿಸ್ಕೊಬೇಕು. ಆಮೇಲೆ ಇದು ಮಸಾಲ ಲೂಡಾಸ್ ಮಸಾಲ 1 2 3 ತುಂಬ ಚೆನ್ನಾಗಿರುತ್ತೆ. 1 2 3 ಮಸಾಲ. ಇದು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಇದು ರೆಡ್ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ, ಇದು ವಿನಿಗರ್. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ರಿ ನೀರು ಕುದೀತಾ ಇದೆ. ಈ ಥರ ಕುದ್ದ ಮೇಲೆ ಹಾಕ್ಬೇಕು ಇದನ್ನು ನೀವು ಲೂಡಾಸು. ಇನ್ನೊಂದು ಸ್ವಲ್ಪ ತಣ್ಣಗಿರೋದು ಹಾಕಿದ್ರೆ ಅದು ಅಂಟಿಸುತ್ತೆ. ಕುದ್ದ ಮೇಲೆ ಹಾಕಿದ್ರೆ ನೀಟಾಗಿ ಬೇಯುತ್ತೆ. ನೋಡಿ ಹಿಂಗೆ ಕುದ್ದ ಮೇಲೆ ಹಾಕಬೇಕು. ನಿಮ್ಗಷ್ಟು ಭಯ ಇದ್ದರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿದ್ರೆ ಅಂಟಿಸಲ್ಲ. ಅದು 1 ಸ್ಪೂನ್ ಎಣ್ಣೆ ಹಾಕ್ರಿ. ಈ ಥರ ನೀರಿಗೆ ಅಂಟಿಸಲ್ಲ, ಚೆನ್ನಾಗಿ ಬರುತ್ತೆ ಬೆಂದಮೇಲೆ. ಇದು ಬೇಯಲಿ ಫ್ರೆಂಡ್ಸ್. 5 ನಿಮಿಷ ಬೇಯುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬೆಂದಿರುತ್ತೆ ನೋಡಿ. ಇವಾಗ ಅಂಟಲ್ಲ, ಇದು ಈ ಥರ ಇರುತ್ತೆ. ಇದನ್ನು ಸೋಸ್ಬೇಕು. ನೀರನ್ನ ಚೆನ್ನಾಗಿ ಬೆಂದಿದೆ. ಸೋಸಿದ್ದೀನಿ. ಇದ್ರ ಮೇಲೆ ಒಂದು ಚಮಚ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ಒಂಚೂರು ಅಂಟಲ್ಲ, ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 2 3 4 5 ಸ್ಪೂನ್ ಹಾಕಬೇಕು. ಚೂರು ಎಣ್ಣೆ ಕಾಯಬೇಕು. ನೋಡಿ ಫ್ರೆಂಡ್ಸ್, ಕರಿಬೇವು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಹಸಿ ಕರಿಬೇವು. ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಕುಯ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. 10 ನಿಮಿಷದಲ್ಲಿ ಆಗುತ್ತೆ ಲೂಡಾಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಉಪ್ಪು ಅಂದರೆ ಎಲ್ಲ ಈ ಸಾಸ್ ಹಾಕ್ತೀವಲ್ಲ, ಉಪ್ಪಿರುತ್ತೆ. ಉಪ್ಪು ಹಾಕಲ್ಲ, ಅದರಲ್ಲೇ ಉಪ್ಪಿರುತ್ತೆ ಅಂತ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಣ. ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಣ. ಸ್ವಲ್ಪ ಹಾಕೋಣ, ಖಾರ ಇರುತ್ತಲ್ವ. ಇದು ಗ್ರೀನ್ ಚಿಲ್ಲಿ ಸ್ವಲ್ಪ. ಇದು ಸೋಯಾ ಸಾಸ್ ಹಾಕೋಣ. ಸ್ವಲ್ಪ ಸಾಕಿದು. ಇದು ವಿನೆಗರ್ ಹಾಕೋಣ. ಇದು ಹುಳಿ ಇರುತ್ತೆ, ಸ್ವಲ್ಪನೇ ಹಾಕೋಣ. ಇವಾಗ ಇದು ಲೂಡಾಸ್ ಮಸಾಲ 1 2 3 ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲ ಫುಲ್ ಒಂದು ಪ್ಯಾಕೆಟ್ ಹಾಕಬೇಕು. ಅದು ಅರ್ಧ kg ಇದು ಲೂಡಾಸು. ಒಂದು ಪ್ಯಾಕೆಟ್ ಹಾಕ್ಬೇಕು ಅರ್ಧ kgಗೆ. ಇಷ್ಟೇ. ಇವಾಗ ಅದು ಲೂಡಾಸ್ ಹಾಕೋಣ. ನೋಡಿ ತಣ್ಣೀರು ಹಾಕಿದ್ದೀನಲ್ಲ ಇದ್ರ ಮೇಲೆ, ಅದಕ್ಕೆ ಇದು ಅಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಅದು ನೀರು ಸೋಸ್ಬೇಕಾದ್ರೆ ತಣ್ಣೀರು ಹಾಕ್ಬೇಕು ಇದ್ರ ಮೇಲೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಲೂಡಾಸ್ ರೆಡಿಯಾಗಿದೆ ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಬಿಡಿ ಬಿಡಿಯಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.